5-6 ಕಿಲೋಮೀಟರ್ ನಡ್ಕೊಂಡು ದೂರದಿಂದ ಹೋಗ್ಬೇಕು ನಾವು. ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿಂದ ಜೀಪ್ ರಿಕ್ಷಾ ಸಿಕ್ಕಿದ್ರೆ ಅದರಲ್ಲಿ ಹೋಗ್ಬೇಕು. ರಾತ್ರಿ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ. ಪಂಚಾಯತ್ ಯಾವಾಗ್ಲೂ ಹೇಳ್ತೇವೆ, ಅವ್ರು ಮಾಡಿಕೊಡುವ ಅಂತ ಹೇಳ್ತಾರೆ. ಮತ್ತೆ ಅದರ ಗಮನಕ್ಕೆ ಬರುದಿಲ್ಲ ಅವ್ರು. ನಾನು ಮನೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಅಂತ ಒಂಥರ ಭಯ ಆಗ್ತದೆ. ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಗ್ರಾಮದ ಈ ಒಂದು ಹೊಳೆ ಬದಿ ನಾವು ಬಂದಿರುವಂತದ್ದು. ಯಾಕೆ ಬಂದ್ವಿ ಅಂತ ಹೇಳಿದ್ರೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಕಾಲು ಸಂಕ ಇದೆ. ಈ ಕಾಲು ಸಂಕ ಇದೀಗ ಅವರು ಕಟ್ತಾ ಇರುವಂತದ್ದು. ಈ ಹಿಂದೆ ಇದ್ದಂತಹ ಕಾಲು ಸಂಕ ಈ ಮೊನ್ನೆ ಬಂದಂತಹ ಮಳೆಗೆ, ಆ ಭಾರಿ ಮಳೆಗೆ ಈ ಹೊಳೆ ತುಂಬಿ ಪ್ರವಾಹ ಬಂದು ಆ ಕಾಲು ಸಂಕ ಕೊಚ್ಚಿ ಹೋಗಿದೆ. ಇದೀಗ ಗ್ರಾಮಸ್ಥರೇ ಸೇರ್ಕೊಂಡು ಈ ಒಂದು ಕಾಲು ಸಂಕ ನಿರ್ಮಾಣ ಮಾಡ್ತಾ ಇರುವಂತದ್ದು. ಈ ಹಿಂದೆ ಈ ಕಾಲು ಸಂಕ ಅದು ಅಪಾಯಕಾರಿ ಕಾಲು ಸಂಕ, ನಮ್ಗೆ ನಡೆದಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಗೆ ಇಲ್ಲಿಗೆ ಒಂದು ಶಾಶ್ವತ ಪರಿಹಾರ ಬೇಕು, ಒಂದು ಶಾಶ್ವತವಾಗಿರುವಂತಹ ಸೇತುವೆ ಬೇಕು ಅಂತ ಹಲವಾರು ಬಾರಿ ಪಂಚಾಯತ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಈವರೆಗೆ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಈ ಬಾರಿ ಕೂಡ ಈ ಭಾರಿ ಮಳೆಗೆ ಈ ಒಂದು ಕಾಲು ಸಂಕ ಕೊಚ್ಚಿ ಹೋಗಿತ್ತು. ಇದೀಗ ಸಂಪರ್ಕ ಸೇತುವೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮನೆಯವರೇ ಸೇರ್ಕೊಂಡು ಗ್ರಾಮಸ್ಥರ ಸಹಾಯದಿಂದ ಈ ಒಂದು ಕಾಲು ಸಂಕ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲೊಂದು ಕುಟುಂಬ ಇದೆ, ಆ ಕುಟುಂಬಕ್ಕೆ ಹೋಗಿ ಇದೇ ಒಂದು ದಾರಿ, ಬೇರೆ ದಾರಿ ಇಲ್ಲ. ಅದು ಹೊರತುಪಡಿಸಿ ಬೇರೆ ಏನೋ ದೂರ ಕ್ರಮಿಸಿದವರು ಹೋಗ್ಬೇಕಾಗುತ್ತೆ. ಇದ್ರ ಬಗ್ಗೆ ಮಾತಾಡ್ಸೋಣ. ಫಸ್ಟ್ ಈ ಹೊಳೆ ದಾಟ್ಕೊಂಡೆ ಮನೆಗೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಇರುವಂತಹ ಒಬ್ಬ ಮನೆಯವರು ಇಲ್ಲಿದ್ದಾರೆ. ಸರ್, ನಿಮ್ಮ ಹೆಸರು? ಚಂದ್ರಹಾಸ ಅಂತ. ಓಕೆ, ಈಗ ಕಾಲು ಸಂಕ ಪ್ರತಿ ವರ್ಷ ನೀವು ಇದೇ ತರ ನಿಮ್ಮ ಪರಿಸ್ಥಿತಿ ಹೇಗೆ ಅಂತ? ಪ್ರತಿ ವರ್ಷ ಆಗ್ತಿದ್ದೇವೆ. ಜೋರು ಮಳೆ ಬಂದ್ರೆ ಹೋಗ್ತದೆ. ಪ್ರತಿ ವರ್ಷ ಹೋಗ್ತದೆ. ಕಳೆದ ವರ್ಷ 2 ಸಲ ಹೋಗಿದೆ. ಅದು ನಾವೇ ಹಾಕಿದ್ದು. ಮತ್ತೆ ನೀವೇ ಹೌದು. ಸೊ ಪಂಚಾಯತಿ ಹೇಳಿದಾಗ ಅವ್ರು ಏನಂತ? ಅವರು ಹಣ ಕೊಡ್ತಾರ, ನೀವು ಅಡಿಕೆ ಮರದ್ದು ಹಾಕಿ ಅಂತ ಹೇಳಿ ಅದನ್ನ ಹಾಕಿ ಬಿಡ್ತೇವೆ ಅಷ್ಟೇ. ಸೊ ನಿಮ್ಗೆ ಶಾಶ್ವತ ಪರಿಹಾರ ಬೇಕಾ ಇಲ್ಲಿ? ಬೇಕು. ಅಂದ್ರೆ ನಮಗೆ ಎಂತಾದ್ರೂ ಫಂಕ್ಷನ್ ಆದ್ರೂ ಕೂಡ ಹೊತ್ತುಕೊಂಡೇ ಹೋಗ್ಬೇಕು. ನಮಗೆ ಏನಾದ್ರೂ ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಇಲ್ಲ. ಇಲ್ಲ. ಸೊ ಅಲ್ಲಿ ಒಂದು ಸಣ್ಣ ಮಾರ್ಗ ಇದೆ, ಆದ್ರೆ ಅಲ್ಲಿ ಅರ್ಧಕ್ಕೆ ಮಾತ್ರ ಮಾರ್ಗ ಇದೆ. ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಕ್ಕೆ ನಿಮ್ಗೆ ದಾರಿ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಇದರಲ್ಲಿ ಹೋಗ್ಲಿಕ್ಕೆ. ಸೊ ಯಾರಿಗಾದ್ರು ಅನಾರೋಗ್ಯ ಆದಾಗ ಇಲ್ಲ, ಮನೆಯಲ್ಲೇ ಬಾಕಿ. ಸೊ ಎಷ್ಟು ಕಷ್ಟ ಆಗುತ್ತೆ ಈ ತರ ಸೇತುವೆ ಇಲ್ಲದೆ ಹೋದಾಗ? ತುಂಬಾ ಕಷ್ಟ ಆಗ್ತದೆ. ಒಂದು 5-6 ಕಿಲೋಮೀಟರ್ ನಡ್ಕೊಂಡು ದೂರದಿಂದ ಹೋಗ್ಬೇಕು ನಾವು. ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿಂದ ಜೀಪ್ ರಿಕ್ಷಾ ಸಿಕ್ಕಿದ್ರೆ ಅದರಲ್ಲಿ ಹೋಗ್ಬೇಕು. ರಾತ್ರಿ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ. ರಿಕ್ಷಾದವರು ಸಮೇತ ಅಲ್ಲಿಂದ ಬರ್ಲಿಕ್ಕೆ ಕೇಳುದಿಲ್ಲ. ಇದು ಆಕ್ಚುಲಿ ಲಾಯ್ಲಾ ಗ್ರಾಮದ ನಡುಗುಡ್ಡೆ ಮತ್ತೆ ಬರಮೇಲು ಸಂಪರ್ಕ ರಸ್ತೆ. ಸೊ ನಡುಗುಡ್ಡೆ ಮತ್ತೆ ಬರಮೇಲಿಗೆ ಸಂಪರ್ಕ ರಸ್ತೆಯಾಗಿ ಇಲ್ಲೊಂದು ಸೇತುವೆ ಬೇಕು ಅನ್ನೋದು ಇವರ ಒಂದು ಆಗ್ರಹ, ಅವರ ಕೋರಿಕೆ ಕೂಡ ಹೌದು. ಇದೀಗ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡ್ತಿರುವಂತದ್ದು ಸ್ಥಳೀಯರು ಸೇರ್ಕೊಂಡು, ಗ್ರಾಮಸ್ಥರು ಸೇರ್ಕೊಂಡು ಇಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನೀವು? ಹರೀಶ್ ಅಂತ ಹೇಳಿ. ಓಕೆ, ನೀವು ಎಲ್ಲಿ ಅವರು? ನಾನು ಗ್ರಾಮಸ್ಥರು. ಸೊ ಇಲ್ಲಿ ಪ್ರತಿ ವರ್ಷ ಮಳೆ ಜೋರಾಗಿ ಬಂದಾಗ ಇದೇ ಸಮಸ್ಯೆ, ಯಾವಾಗ್ಲೂ ಇದೇ ಸಮಸ್ಯೆ. ಕಳೆದ ಸಲ ಕೂಡ ಹಾಗೇನೆ ಮಾಡಿದ್ದು, ಅದು ರಿಪೇರಿ ಎಲ್ಲ ಮಾಡ್ತಾ ಅದನ್ನು ತೆಗೆದು ಅದು ಹೊಳೆ ಇದರಲ್ಲಿ ಕೊಚ್ಚಿಕೊಂಡು ಹೋಗುದು ಹಾಗೆಲ್ಲ ಆಗ್ತಿತ್ತು. ಮತ್ತೆ ನಾವೇ ಬಂದು ಏನಾದ್ರು ಸರಿ ಮಾಡಿ ಕೊಡು. ಮತ್ತೆ ಈಗ ಕೂಡ ಕಲ್ಲು ಕೂಡ ಕಟ್ಟಿ ಅದನ್ನೆಲ್ಲ ಸರಿ ಮಾಡಿ ಬಿಟ್ಟದಷ್ಟೇ. ಮತ್ತೆ ಈಗ ಹಾಕ್ತಾ ಇದ್ದೇವೆ ಹಾಗೆ. ನಿಮ್ಗೆ ಏನನ್ನಿಸುತ್ತೆ ಇಲ್ಲಿ ನೋಡಿದಾಗ ಇವ್ರ ಕಷ್ಟ? ಇಲ್ಲ, ಇಲ್ಲಿ ಬೇಕೇ ಬೇಕು. ಯಾಕೆಂದ್ರೆ ಇಲ್ಲಿ ಏನಾದ್ರು ರಸ್ತೆ ಬೇಕಾಗ್ತದೆ. ಯಾಕೆಂದ್ರೆ ಹುಷಾರು, ಇಲ್ಲಿ ಆ ಮನೆಯವರು ಕೂಡ ಹಾಗೇನೆ, ಈ ಮನೆಯವರು ಕೂಡ ಹಾಗೇನೆ. ಇಲ್ಲಿಗೆ ಶಾಲೆಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ. ಶಾಲೆಗೆ ರಜೆ ಮತ್ತೆ ಓಕೆ, ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ರಜೆನೆ ಮಾಡ್ಬೇಕಾಗ್ತದೆ. ಹೌದು. ಒಂದ್ ನಿಮಿಷ, ಈಗ ಮನೆಯವರಿದ್ದಾರೆ, ಪೋಷಕರಿದ್ದಾರೆ. ಸರ್ ಮೇಡಮ್, ನೀವು ಇಲ್ಲಿ ಒಟ್ಟು ಎಷ್ಟು ಕುಟುಂಬ ಇದೆ? 2 ಕುಟುಂಬ. 2 ಕುಟುಂಬ ಇದೆ. ಸೊ ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ನಂದು 2 ಮಕ್ಕಳು, ಮತ್ತೆ ಆ ಕಡೆಯಿಂದ 2 ಮಕ್ಕಳು ಇದ್ದಾರೆ. ಓಕೆ. ಸೊ ಇಲ್ಲಿ ನಿಮ್ಗೆ ಸೇತುವೆ ಇಲ್ಲದೆ ಹೋದಾಗ ಎಷ್ಟು ಕಷ್ಟ? ತುಂಬಾ ಕಷ್ಟ ಆಗ್ತಿದೆ. ತುಂಬಾ ನಮಗೆ ಇಲ್ಲಿಗೆ ಎಂತಾದ್ರೂ ಸೇತುವೆ ವ್ಯವಸ್ಥೆ ನೀವು ಮಾಡಿ ಕೊಡ್ಲೇಬೇಕು. ತುಂಬಾ ಕಷ್ಟ ಆಗ್ತದೆ, ತುಂಬಾ ಕಷ್ಟ. ಈಗ ನಮ್ಮ ಮನೆಯಲ್ಲಿ ನಾನು 2 ಹೆಣ್ಮಕ್ಳು ಇರುವುದು. ನಂಗೆ ತುಂಬಾ ಕಷ್ಟ ಆಗ್ತಿದೆ. ಯಾವಾಗ್ಲೂ ಪಂಚಾಯತ್ ಅವರಲ್ಲಿ ಯಾವಾಗ್ಲೂ ಹೇಳ್ತೇವೆ,
ಅವ್ರು ಏನಂತ ಆದ್ರೆ ಹೇಳ್ತಾರೆ? ಅವ್ರು ಮಾಡಿಕೊಡುವ ಅಂತ ಹೇಳ್ತಾರೆ. ಮತ್ತೆ ಅದರ ಗಮನಕ್ಕೆ ಬರುದಿಲ್ಲ ಅವರು. ಸೊ ಮಳೆ ಸಂದರ್ಭದಲ್ಲಿ ಈಗ ರಜೆ ಕೊಟ್ರೆ ಓಕೆ, ಮಕ್ಕಳು ಇರ್ತಾರೆ. ಶನಿವಾರ ರಜೆ ಕೊಟ್ರೆ ಆಯ್ತು, ಇಲ್ಲದಿದ್ರೆ ನಾನು ಮನೆಯಲ್ಲಿ, ನನ್ನ ಮಕ್ಕಳು ಶಾಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. 12:30 ಗಂಟೆ ಆಗುವಾಗ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ತೋಟ ಎಲ್ಲ ಕಾಲು ಸಂಖ್ಯೆ ಎಲ್ಲ ಮುಳುಗಿದೆ. ನನ್ನ ತೋಟ ಕೂಡ ಮುಳುಗಿ ಹೋಗಿದೆ. ಹೌದು. ಸೊ ನಿಮ್ಗೆ ಎಷ್ಟು ಭಯ ಆಗುತ್ತೆ ಈಗ ಮಕ್ಕಳು ಶಾಲೆಗೆ ತುಂಬಾ ಭಯ ಆಗ್ತದೆ ನಮ್ಗೆ, ಇಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬಾ ಭಯ ಆಗ್ತದೆ. ಈಗ ಹೋಗಿ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಆಮೇಲೆ ಮಳೆ ಬಂದಾಗ ತುಂಬಾ ನಮ್ಗೆ ಹೆದರಿಕೆ ಆಗ್ತದೆ. ಮಕ್ಕಳು, ನಾನು ಮನೆಯಲ್ಲಿ, ಮಕ್ಕಳು ಶಾಲೆಯಲ್ಲಿ ಅಂತ ಒಂಥರ ಭಯ ಆಗ್ತದೆ. ಹೌದು. ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂತ? ತುಂಬಾ ಅಗತ್ಯ ಇದೆ, ತುಂಬಾ ನಮಗೆ ಅಗತ್ಯ ಇದೆ. ಈ ತರ ನಿಮ್ಗೆ ಒಂದು ಮಳೆ ಬಂದಾಗ ಅಥವಾ ಇಲ್ಲಿ ರಜೆ ಇಲ್ಲದೆ ಹೋದಾಗ ಮಕ್ಕಳು ಎಷ್ಟು ಸಲ ರಜೆ ಹಾಕಿರ್ಬೋದು? ಒಂದು ವರ್ಷದಲ್ಲಿ ಒಂದು ರಜೆ ಇಲ್ಲದಿದ್ರು ಸಹ ನಾನು ರಜೆ ಮಾಡ್ತಿದ್ದೆ. ಜೋರು ಮಳೆ ಇರುವಾಗ ನಮ್ಗೆ ಹೋಗ್ಲಿಕ್ಕೆ ಕಷ್ಟ ಅಲ್ಲ, ಹಾಗೆ ನಾನು ಟೀಚರ್ಸ್ಗೆಲ್ಲ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿ ಮತ್ತೆ ರಜೆ ಮಾಡ್ತಿದ್ದೆ. ಎಲ್ಲಿ ಹೋಗೋದು ಮಕ್ಕಳು ಶಾಲೆ? ಮಕ್ಕಳು ಮಾದರ್ಶಾಲೆ. ಸೊ ನೀವು ಪಂಚಾಯತ್ಗೆ ಮನವಿ ಕೊಟ್ಟಾಗ ಅವ್ರು ಏನಂತ ಉತ್ತರ ಕೊಡ್ತಾರೆ? ಅವ್ರು ಹೇಳ್ತಾರೆ, ಪ್ರತಿ ನಾವು ಹೇಳ್ತೇವೆ ಮನವಿ ಕೊಡುವಾಗ. ಹೋದ ಸಲ ಕೊಚ್ಚಿಕೊಂಡು ಹೋಯ್ತು, ನಾನು ಪಂಚಾಯತ್ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ ನಮ್ದು ಕಾಲು ಸಂಖ್ಯೆ ಎಲ್ಲ ಹೋಗಿದೆ ಅಂತ. ಎಂತ ರಿಪ್ಲೈ, ಏನ್ ಆನ್ಸರ್ ಇಲ್ಲ. ಹೌದು. ಈಗ ನೀವೇ ಖರ್ಚು ಮಾಡ್ಕೊಂಡು? ನನ್ನ ಸ್ವಂತ ಖರ್ಚಿಯಲ್ಲಿ ನಾನು ಇದು ಪಾಪ ಹಾಕುದು. ಇದು ಸಹ ನಾನು ಕೆಲಸ ಮಾಡ್ತೇನಲ್ಲ ನನ್ನ ಸ್ವಂತ ಖರ್ಚಲ್ಲಿ. ಹೌದು. ಇವರೆಲ್ಲ ತುಂಬಾ ನಮ್ಗೆ ಉಪಕಾರ ಮಾಡ್ತಾರೆ. ಹಾಗೆ. ಹೌದು. ಪಂಚಾಯತ್ ಮಾಡ್ಬೇಕಾದ ಕೆಲಸವನ್ನ ನೀವೇ ಹೌದು. ನಾನು ಒಬ್ಳೆ ಖರ್ಚಲ್ಲಿ ನಾನು ಮಾಡುದು. ವರ್ಷಂಪ್ರತಿ ನಾನೇ ಹಾಕುದು. ಅಗತ್ಯ ನನಗೆ ಇದೆ. ಬೇರೆಯವರದ್ದು ಯಾಕಾಡೆ ಅಂದ್ರೆ ಹೋಗ್ಬಹುದು, ನನಗೆ ಇಲ್ಲಿ ಅಗತ್ಯ ಇರೋದು ನನಗೆ, ಮೈನ್ ನನಗೆ. ನಮ್ಮ ಹೆಸರು ಸುಮಿತ್ರಾ. ಒಂದು 5-6 ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿಂದ ಹೋಗ್ಬೇಕಾದ್ರೆ. ಹೌದು ಹಾಗೆಲ್ಲಿದ್ರೆ ಇದ್ರೆ ಇದೇ ತರ ಯಾವಾಗ್ಲೂ ಇದೇ ಸಮಸ್ಯೆ. ಎಷ್ಟು ಸಮಸ್ಯೆ ಆಗ್ತದೆ, ಭಾರಿ ಕಷ್ಟ ಆಗ್ತದೆ. ಅದಕ್ಕೆ 2 ಮನೆಗೆ ಇದು ಒಂದು ದಾರಿ ಬೇಕೇ ಬೇಕಾಗ್ತದೆ. ಮತ್ತೆ ಮಳೆಗಾಲಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ನಾವು ಮುಂಚೆನೆ ತಕೊಂಡು ಬಂದು ಇಡುವುದು ಮನೆಯಲ್ಲಿ. ಅಕ್ಕಿ ಎಲ್ಲ ಮುಂಚೆನೆ ನಾವು ತಕೊಂಡು ಬಂದು, ಅದು ಸಹ ಹೋದ ಸಲ ಅಕ್ಕಿ ತರ್ಲಿಕ್ಕೆ ತುಂಬಾ ಕಷ್ಟ. ತುಂಬಿಕೊಂಡು ನದಿಯಲ್ಲಿ ನೀರಿತ್ತು, ತುಂಬಿಕೊಂಡು ಹೋದದ್ದು. ಸೊ ಯಾರಿಗಾದ್ರೂ ಅನಾರೋಗ್ಯ ಆದಾಗ ನಮ್ಮ ಇದ್ರು ಮನೆಯಲ್ಲಿ, ಏಜ್ ಆಗಿದೆ ಅವರಿಗೆ, 80 ವರ್ಷ ಆಗಿದೆ. ಈಗ ಅವ್ರು ನಮ್ಮ ಮನೆಯಲ್ಲೇ ಇದ್ರು. ಇದು ಆರೋಗ್ಯದ ಸಮಸ್ಯೆ ಬಂದ್ರೆ ನನಗೆ ಕಷ್ಟ ಅಲ್ಲ, ನಾನು ಎಲ್ಲಿಂದ ಅವರನ್ನು ಕರ್ಕೊಂಡು ಹೋಗ್ಬೇಕು? ಹಾಗೆ ನನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ. ಇಷ್ಟೆಲ್ಲ ಸಮಸ್ಯೆ ಇದೆ. ಇನ್ನು ಇಲ್ಲಿ ಕೇವಲ ಈ ಕಾಲು ಸಂಕದ ಸಮಸ್ಯೆ ಅಷ್ಟೇ ಅಲ್ಲ, ಹೋಗುವ ದಾರಿ ಕೂಡ ಅದೇ ರೀತಿಯಾಗಿದೆ. ಇದು ಹೊಳೆಯ ಸಮೀಪವೇ ಈ ಒಂದು ದಾರಿ ಇದೆ. ಮೊನ್ನೆ ಬಂದಿರುವಂತಹ ಪ್ರವಾಹದಿಂದಾಗಿ ಇಲ್ಲೆಲ್ಲ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಎಲ್ಲ ಕೂಡ ನೋಡ್ತಿರ್ಬೋದು, ಎಲ್ಲ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಇದೇ ದಾರಿ ಮೂಲಕ ಇಲ್ಲಿರುವಂತಹ ಮಕ್ಕಳು, ಮನೆಯವರು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಭಯದಿಂದಲೇ ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ಬೋದು, ಎಲ್ಲ ಕೂಡ ಕೆಸರುಮಯ ರಸ್ತೆ, ಕಾಲಿಟ್ರೆ ಹೂತು ಹೋಗುತ್ತೆ. ನೋಡಿ, ಎಲ್ಲ ಕಾಲು ಹೂತು ಹೋಗುವಂತಹ ಇಲ್ಲಿ ಪರಿಸ್ಥಿತಿ. ಇದೇ ಮಾರ್ಗದಲ್ಲಿ ಮಕ್ಕಳು ಬೆಳಗ್ಗೆ ಹೋದ ಸಂದರ್ಭದಲ್ಲಿ ಸಂಜೆ ವೇಳೆ ಜೋರಾಗಿ ಮಳೆ ಬಂದಾಗ ಮನೆಯವರು ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಅಂತ ಹೇಳೋದಕ್ಕೆ ಇಲ್ಲಿ ನಿಮ್ಗೆ ಸಾಕ್ಷಿ ಕಾಣಿಸ್ತಾ ಇದೆ. ಇದೇ ದಾರಿ ಮೂಲಕ ಮಕ್ಕಳು ನಡ್ಕೊಂಡು ಈ ಹೊಳೆಯನ್ನು ದಾಟಬೇಕು. ಎಷ್ಟು ಅಪಾಯಕಾರಿ ನೋಡಿ. ಸ್ವಲ್ಪ ಕಾಲು ಜಾರಿ ಬಿದ್ರು ಕೂಡ ಅವರು ಬೀಳೋದು ನೇರವಾಗಿ ಹೊಳೆಗೆ. ಇವತ್ತು ಓಕೆ, ಮಳೆ ಕಡಿಮೆ ಇದೆ, ಸ್ವಲ್ಪ ಹೊಳೆಯ ಸೆಳೆತ ಕೂಡ ಕಡಿಮೆ ಇದೆ, ನೀರಿನ ಸೆಳೆತ ಕೂಡ ಕಡಿಮೆ ಇದೆ. ಒಂದು ವೇಳೆ ಭಾರಿ ಮಳೆ ಬಂದಾಗ ಇದೇ ರೀತಿ ರಸ್ತೆಯಲ್ಲಿ ಅವ್ರು ನಡೆದಾಡ್ಬೇಕಾದ್ರೆ ಮಕ್ಕಳು ಆಟ ಆಡ್ತಾನೋ ಏನೋ ಒಂದು ಅವರ ಗಮನ ಬೇರೆ ಎಲ್ಲಿಯೂ ಹೋಗಿ ಸ್ವಲ್ಪ ಕೂಡ ಕಾಲು ಜಾರಿದ್ರೆ ನೋಡಿ, ಇಲ್ಲಿ ನೋಡಿ ಸ್ಪಾಟ್ ನೋಡಿ. ಮಕ್ಕಳ ಮನಸ್ಸು ಅವರು ಹೇಳೋದಕ್ಕಾಗುದಿಲ್ಲ. ಮಕ್ಕಳು ಆಟ ಆಡ್ತಾ ಬರ್ತಾ ಇರ್ತಾರೆ, ಅವ್ರಿಗೆ ಅಪಾಯಕಾರಿಯ ಯಾವುದು ಅಪಾಯ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ವೇಳೆ ಸ್ವಲ್ಪ ಕಾಲು ಜಾರಿ ಬಿದ್ರು ಕೂಡ ಅವರನ್ನ ನಾವು ಅದನ್ನ ಇಮ್ಯಾಜಿನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆಗ್ಲೇ ಪೋಷಕರಿಗೆ, ಇಲ್ಲಿರುವಂತಹ ಮನೆಯವರಿಗೆ ಮಕ್ಕಳು ಶಾಲೆಗೆ ಹೋದ್ರೂ ಕೂಡ ಭಯ ಇರುವಂತಹ ಪರಿಸ್ಥಿತಿ. ಅದು ಕೂಡ ಈ ಮಳೆಗಾಲದಲ್ಲಿ. ಬೇಸಿಗೆ ಕಾಲ ಬಿಡಿ, ಈ ಹೊಳೆಯ ದಾಡ್ಕೊಂಡು ಹೇಗಾದ್ರೂ ಹೋಗ್ಬೋದು. ಆದ್ರೆ ಮಳೆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದಾಗ, ಇಲ್ಲಿ ಹೊಳೆಯಲ್ಲಿ ಜಾಸ್ತಿ ನೀರು ಬಂದಾಗ, ಅಬ್ಬರದಿಂದ ನೀರು ಬಂದಾಗ ಮಕ್ಕಳು ಇಲ್ಲಿ ಭಯದಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಹಾಗಾಗಿ ಸದ್ಯಕ್ಕಂತೂ ಈ ಮನೆಯವರು ಗ್ರಾಮಸ್ಥರು ಸೇರ್ಕೊಂಡು ಇಲ್ಲಿ ಕಾಲು ಸಂಕ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಮೊನ್ನೆಯ ಮಳೆಗೆ ಹಳೆಯ ಕಾಲು ಸಂಕ ಕೊಚ್ಚಿ ಹೋಗಿದೆ. ಪ್ರತಿ ವರ್ಷದ ಮಳೆಗಾಲದ ಕೂಡ ಇದೇ ಪರಿಸ್ಥಿತಿ ಇವರದು. ನೋಡಿ, ಅಲ್ಲಿ ಮಹಿಳೆಯರು, ಗ್ರಾಮಸ್ಥರು ಸೇರ್ಕೊಂಡು ಕಾಲು ಸಂಕ ನಿರ್ಮಾಣ ಮಾಡ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಅಯ್ಯೋ ಅನ್ಸುತ್ತೆ, ಎಷ್ಟು ಕಷ್ಟ ಪಡ್ಬೇಕು. ಅವ್ರಿಗೆ ಅಗತ್ಯವಾಗಿ ಬೇಕು ಇಲ್ಲಿ. ಇದಿಲ್ಲದೆ ಹೋದ್ರೆ ಅವ್ರಿಗೆ ಬೇರೆ ಹೋಗೋಕೆ ದಾರಿನೇ ಇಲ್ಲ. ಬೇರೆ ಎಷ್ಟೋ ದೂರ ಕ್ರಮಿಸಿ ಹೋಗ್ಬೇಕು, ಅದು ಸಾಧ್ಯ ಇಲ್ಲ, ದಾರಿ ಇಲ್ಲ.
ಏನಾದ್ರು ಅನಾರೋಗ್ಯ ಆದಾಗ ಅವ್ರ ಮನೆಯವರು ಏನೇನೋ ಬೇರೆ ಬೇರೆ ವ್ಯವಸ್ಥೆ ಕಲ್ಪಿಸ್ಬೇಕಾಗುತ್ತೆ. ರಾತ್ರಿ ಹೊತ್ತು ಏನಾದ್ರೂ ಕೂಡ ಹೋಗೋಕ್ಕಾಗುದು ಅಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಇದರ ಒಂದು ಗಂಭೀರ ಪರಿಸ್ಥಿತಿಯನ್ನು ಒಂದು ಮನದಟ್ಟು ಮಾಡುವಂತ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀವಿ. ಇದಕ್ಕೆ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಬೇಕು ಅಷ್ಟೇ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಎಷ್ಟು ಇಲ್ಲಿ ಒಂದು ಸೇತುವೆಯ ಶಾಶ್ವತ ಸೇತುವೆಯ ಅಗತ್ಯ ಇದೆ, ಎಲ್ಲವನ್ನು ಕೂಡ ಗ್ರಾಮಸ್ಥರು ಇರುವಂತಹ ಕುಟುಂಬದವರು ಹೇಳಿರುವಂತದ್ದು. ಸೊ ಹಾಗಾಗಿ ನಮ್ಮ ಕೂಡ ಕಳಕಳಿಯ ವಿನಂತಿ ಇಷ್ಟೇನೆ. ಇದೀಗ ಸದ್ಯಕ್ಕೆ ಅವರು ಒಂದು ತಾತ್ಕಾಲಿಕವಾಗಿ ಈ ಒಂದು ಕಾಲು ಸಂಕವನ್ನ, ಅಡಿಕೆ ಕಂಬವನ್ನ ಹಾಕಿ ಆ ಕಾಲು ಸಂಕ ನಿರ್ಮಾಣ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಸಹಾಯದಿಂದ, ಬೇರೆಯವರ ಸಹಾಯದಿಂದ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ 2 ಕುಟುಂಬಗಳಿಗೆ ಇಲ್ಲಿ ಕಾಲು ಸಂಕದ ತುಂಬಾ ಅಗತ್ಯ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇವರ ಒಂದು ಭಯದ ನಡಿಗೆಯನ್ನ ಹೋಗ್ಲಾಡಿಸಬೇಕು ಅಂತ ನಾವು ಕೂಡ ಕೇಳಿಕೊಳ್ತಾ ಇದ್ದೀವಿ. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಲೈಲಕ್, ಬೆಳ್ತಂಗಡಿ.